Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಪ್ರೈಮ್ ಮಸಾಲಾಸ್, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಚೂರ್ಣ, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಯ್ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಸೊ ಇವತ್ತಿನ ಒಂದು ಧಮಾಕೆದಾರ್ ಸಂಗೀತದ ಎಪಿಸೋಡ್ಗೆ, ಸೂಪರ್ ಸಿಂಗರ್ನ ಎಪಿಸೋಡ್ಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸಿಂಗಿಂಗ್ ಈಸ್ ಆಲ್ವೇಸ್ ನಾಟ್ ಓನ್ಲಿ ಅ ಪ್ಯಾಷನ್, ಇಟ್ ಈಸ್ ಅ ಗಾಡ್ ಗಿಫ್ಟೆಡ್ ಅಂತ ಹೇಳ್ತಾರೆ. ಹಾಗಿರುವಾಗ ಹಾಡು ಎಲ್ರಿಗೂ ಹಾಡ್ಲಿಕ್ಕಾಗಲ್ಲ, ಬಟ್ ಹಾಡುವಾಗ ಮನಸ್ಸು ಮತ್ತು ಹೃದಯದಿಂದ ಹಾಡಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಹಾಡೆಂಬುದು ಅಚ್ಚಳಿಯದೆ ಉಳಿಯುತ್ತೆ. ಸೊ ಹಾಡಿನ ಪ್ರಿಯರಿಗೆ, ಹಾಡುಗಾರರಿಗೋಸ್ಕರ ನಿಮ್ಮೆಲ್ಲರ ನೆಚ್ಚಿನ ಶೋ ದಟ್ ಈಸ್ ಸೂಪರ್ ಸಿಂಗರ್ ಸೀಸನ್ 2. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಮೆಗಾ ಆಡಿಷನ್ ಆಫ್ ಮ್ಯಾಂಗಲೂರ್. ನಮ್ಮ ದೇಶದಲ್ಲಿ ಸಂಗೀತದಲ್ಲಿ ಸಾಧನೆ ಮಾಡಿದಂತಹ ಅದೆಷ್ಟೋ ಮಂದಿಯನ್ನು ನಾವು ಕಾಣಬಹುದು. ಅಂತವರ ಸಾಲಿನಲ್ಲಿ ಪ್ರಮುಖವಾಗಿ ನಿಲ್ಲುವವರು ಶ್ರೀ ಪುರಂದರದಾಸರು. ಪುರಂದರದಾಸರು ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಹಾಡುಗಳನ್ನು ರಚಿಸಿದ್ದಾರೆ. ಅಲ್ಲದೆ ಮಾಯಾ ಮಾಳವ ಗೌಳ ಎಂಬ ರಾಗವನ್ನು ಕೂಡ ಪರಿಚಯಿಸಿದವರು ಹೌದು. ಅದಕ್ಕಾಗಿಯೇ ಪುರಂದರದಾಸ ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆತಾರೆ. ಪುರಂದರದಾಸರು, ಶ್ರೀಪಾದರಾಯರು, ಕನಕದಾಸರು, ಜಗನ್ನಾಥದಾಸರು ಮತ್ತು ವಿಜಯದಾಸರು ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದವರು. ಸಮಾಜದ ಉದ್ಧಾರಕ್ಕಾಗಿ ಸಂಗೀತವನ್ನು ಬಳಸಿಕೊಂಡಂತಹ ಮಹಾತ್ಮರು. ಅಂತಹ ಮಹಾತ್ಮರಿಗೆ ಶಿರಸ ನಮಿಸ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದಾವೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಸೊ ಆಗ್ಲೇ ಹೇಳಿದಾಗೆ ಇವತ್ತಿನ ನಮ್ಮ ಮೆಗಾ ಆಡಿಷನ್ ಎಪಿಸೋಡ್ ಅನ್ನು ಸ್ಟಾರ್ಟ್ ಮಾಡುವ ಬರ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ವರುಣ್ ಕುಮಾರ್ ಇವರು. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಡೆ, ಬಿಸೋ ಗಾಡಿ ಚಮರ ಬಿಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮೂಡಿಗೆ ಮೈಸೂರ ಮಲ್ಲಿಗೆ, ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆ ನಮ್ಮೂರ ಸಂಪಿಗೆ, ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಡಿ ಚಮರ ಬಿಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ
ಥ್ಯಾಂಕ್ ಯು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಯಾರು ಹಾಡಿದ್ದು ಗೊತ್ತಾ? ಎಲ್ ಎನ್ ಶಾಸ್ತ್ರಿ. ಮ್ಯೂಸಿಕ್ ರವಿಚಂದ್ರನ್ ಸರ್. ಓಕೆ, ಗುಡ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ವರುಣ್ ಅವರು ಕರುನಾಡೆ ಕೈ ಚಾಚಿದೆ ನೋಡೆ ಮಲ್ಲ ಸಿನಿಮಾದ ಒಂದು ಹಾಡನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಬಟ್ ಜಡ್ಜಸ್ ಅಂತೂ ನಮ್ಮ ಜಡ್ಜ್ಮೆಂಟ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ, ನೋಡುವ ಏನಾಗುತ್ತೆ ಅಂತ ಹೇಳಿ. ಬಟ್ ಎನಿವೇ, ಥ್ಯಾಂಕ್ ಯು ಸೋ ಮಚ್ ಟು ವರುಣ್. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಗಿಂತ ಮೊದಲು ಈ ಹಾಡು ಎಲ್ರಿಗೂ ಇಷ್ಟ. ಯಾರೇ ನೀನು ರೋಜಾ ಹೂವೆ ನಾನು ಮತ್ತು ನನ್ನ ಹೆಂಡತಿರು ಎಂಬ ಒಂದು ಸಿನಿಮಾದ ಹಾಡಿದು. ಸೊ ಇಷ್ಟು ಚೆನ್ನಾಗಿರೋ ಹಾಡು ಹಾಡ್ಲಿಕ್ಕೆ ಯಾರು ಬರ್ತಾ ಇದ್ದಾರೆ ಮುಂದಿನ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ವಿಷ್ಣು ನಾಗ್ ಇವರು. ಬನ್ನಿ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂ ಎಂದು ಪ್ರೀತಿ ಮಾಡು. ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಜಾರಿ ಮಾಡು ಲೈಫಲ್ಲಿ, ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ. ವಿಷ್ಣು ನಾಗರಾಜ್ ಅಲ್ಲ? ಹೌದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು.
ಎಸ್ ಸೂಪರ್ ಆದಂತಹ ಹಾಡು ಹಾಡಿದ್ರು ವಿಷ್ಣು ನಾಗ್ ಅವರು. ಸೊ ಎಲ್ರಿಗೂ ಫಸ್ಟ್ ಆಫ್ ಆಲ್ ಈ ಹಾಡು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಇರುತ್ತೆ. ಅಂಡ್ ಅದರಲ್ಲೂ ವಿಷ್ಣು ನಾಗ್ ಅವರು ತಮ್ಮ ಪ್ರಯತ್ನವನ್ನು ಮೀರಿ ತುಂಬಾನೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ವಿಷ್ಣು ನಾಗ್ ಅವರಿಗೆ ಹೇಳ್ತಾ ಮುಂದಿನ ಹಾಡು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಜೇಸನ್ ಲೋಬೋ ಇವರು. ಒಂದು ಹಿಂದಿ ಟ್ರ್ಯಾಕ್ ಅನ್ನು ಬನ್ನಿ ನೋಡ್ಕೊಂಡು ಬರೋಣ. ನಮ್ಮೆಲ್ಲರ ಜಡ್ಜಸ್ ಅವರ ಮನ ಗೆಲ್ತಾರಾ ಇಲ್ವಾ? ಲೆಟ್ಸ್ ಗೋ ಟು ಜೇಸನ್ ಲೋಬೋ. पनी सरे मागा रे पाद मारे गा सानी सा आओगे जब तुम साजना आंगना फूल खिलेंगे आओगे जब तुम साजना आंगना फूल खिलेंगे बरसेगा सावन झूम झूम के दो दिल ऐसे मिलेंगे आओगे जब तुम साजना आंगना फूल खिलेंगे नैना तेरे कजरारे हैं नैनों पे हम दिल हारे हैं अनजाने ही तेरे नैनों ने वादे किए कई सारे हैं सांसों है लहर मदम चले तो से कहे बरसेगा सावन झूम झूम के दो दिल ऐसे मिलेंगे आओगे जब तुम साजना आंगना फूल खिलेंगे पनी सरे गा सारे पामा पागा रे पामा गरेगा सानी सा चंदा को टाको रातों में है जिंदगी तेरे हाथों में पलकों पे झिलमिल तारे हैं आना भरी बरसातों में सपनों का जहां होगा खिला खिला बरसेगा सावन झूम झूम के दो दिल ऐसे मिलेंगे आओगे जब तुम साजना आंगना फूल खिलेंगे आंगना फूल खिलेंगे आंगना फूल खिलेंगे Thank you. Thank you, Jason. You have learnt classical? Yes, sir. Okay, from? I am learning from Ustad Rafiq Khan, sir, Hindustani classical currently. Okay. I've been learning Carnatic previously, yeah. Okay. Good. Thank you, sir. Jason, I heard your classical singing many times. Okay, sir. Like for this reality show, we need versatility, right? Yes. Can you sing some techno kind of song? Just few lines with Yes, acoustic guitar only, no surely, problem. surely. गुलाबी आँखें जो तेरी देखी शराबी ये दिल हो गया संभालो मुझको ओ मेरे यारों संभलना मुश्किल हो गया Okay, thank you. Okay, thank you very much. Thank you, sir. Thank you.
ವೀಕ್ಷಕರೇ, ತುಂಬಾ ಜನರು ತಮ್ಮ ಅದ್ಭುತವಾದಂತಹ ಪ್ರತಿಭೆಗಳನ್ನು ತೋರಿಸಿದ್ರು ಹಾಡಿನ ಮುಖಾಂತರ. ಸೊ ಇನ್ನಷ್ಟು ಕಂಟೆಸ್ಟೆಂಟ್ಸ್ನವರು ತಮ್ಮ ಸ್ಪರ್ಧೆಯನ್ನು ತುಂಬಾನೇ ಸ್ವಲ್ಪ ಟೈಟ್ ಮಾಡಿಕೊಂಡು ರೆಡಿ ಆಗಿದ್ದಾರೆ. ಬಟ್ ಯಾವ ಹಾಡು ಹಾಡ್ತಾರೆ, ಯಾರು ಕಂಟೆಸ್ಟೆಂಟ್ ಬರ್ತಾರೆ, ಯಾವೆಲ್ಲ ಹಾಡುಗಳು ಹಾಡ್ಲಿಕ್ಕಿದ್ದಾರೆ, ಸ್ವಲ್ಪ ನೀವು ವೇಟ್ ಮಾಡಬೇಕಷ್ಟೇ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಸೋಪ್. ಕೋ ಸ್ಪಾನ್ಸರ್ಡ್ ಬೈ ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಶಕುಂತಲಾ ಹೇರ್ ಆಯಿಲ್, ಪೂರ್ಣಿಮಾ ಸಿಲ್ಕ್ಸ್, ಕಾರ್ಕಳ, ಅಮೃತ್ ನೋನಿ ಅಂಡ್ ಸೆಟಿಡಲ್ ಡೆವಲಪರ್ಸ್. ಸೊ ಥ್ಯಾಂಕ್ಸ್ ಟು ಆಲ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಕ್ಕೊಂದು ಹೂವಾಗಿ, ಆ ಹೂವೇ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಸುಳಿಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುತ್ತಾ, ತಂಗಾಳಿಗೆ ಓಲಾಡುತ್ತಾ, ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಓಕೆ, ಥ್ಯಾಂಕ್ ಯು ಸರ್. ಭಾರ್ಗವ ಅಲ್ಲ? ಹಾಂ ಸರ್. ಓಕೆ, ಕಲ್ತಿದೀಯಾ? ಹಾಂ ಸರ್, ಯಾವ ಊರು? ಹಿಂದೂಸ್ತಾನಿ ಕಲಿತಾ ಇದ್ದೀನಿ. ಹಾಂ, ಹಿಂದೂಸ್ತಾನಿ ಸಂಗೀತ. ಯಾವ ಊರು? ಬಸ್ರೂರು, ಕುಂದಾಪುರ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಮಾಡುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಮೆಗಾ ಆಡಿಷನ್ ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಮಮತಾ ಅವರು. ಸೊ ಹಾಡ್ತಾ ಇರುವಂತಹ ಹಾಡು ಮಧುವನ ಕರೆದರೆ, ಇಂತಿ ನಿನ್ನ ಪ್ರೀತಿಯ ಎಂಬ ಸಿನಿಮಾದ ಒಂದು ಹಾಡು ಇದು. ಸೊ ಯಾವ ರೀತಿ ಹಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಧುವನ ಕರೆದರೆ ತನು ಮನಸ್ಸಿಡಿದರೆ, ಶರಣಾಗು ನೀನು ಆದರೆ. ಮಧುವನ ಕರೆದರೆ
ಶರಣಾಗು ನೀನು ಆದರೆ ಬಿರುಗಾಳಿಯಲ್ಲಿ ತೇಲಿ ಹೊಸ ಘಳಿಗೆ ಬಂದಿದೆ ಕನಸಂತು ಮೈಯ ಮುರಿದು ಬಾಬಳಿಗೆ ಎಂದಿದೆ ಶರಣ ಆದರೆ ಸೆರೆಯ ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ ಕಂಗಳಲ್ಲಿ ಕನಸಿನ ಕುಲುಮೆ ಹೊಳೆಯುತ್ತಿದೆ ಜೀವದ ಒಲುಮೆ ಬೆಳಕಲ್ಲಿ ನೋಡು ಆದರೆ ಎದುರಿದ್ದು ಕರೆಯುವೆ ಏಕೆ ಜೊತೆ ಇದ್ದು ಮರೆಯುವೆ ಏಕೆ ನಿನ್ನೊಲವು ನಿಜವೇ ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ Thank you, Mamta. Thank you so much. Yeah. ಎಸ್ ಸೊ ಸಂಗೀತ ಪ್ರಿಯರಿಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಗೀತ ಪ್ರಿಯರಂತ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಹಿಡಿಸಿದಂತಹ ಒನ್ ಅಂಡ್ ಓನ್ಲಿ ಕೋಸ್ಟಲ್ ಕರ್ನಾಟಕದ ಸಿಂಗಿಂಗ್ ರಿಯಾಲಿಟಿ ಶೋ ದಟ್ ಈಸ್ ಸೂಪರ್ ಸಿಂಗರ್ ಸೀಸನ್ 2 ಇದರ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ನಿತೇಶ್ ಅವರು. ಸೊ ನಿತೇಶ್ ಅವರು ಯಾವ ಹಾಡು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಇವರ ಸಿನಿಮಾ ಬಬ್ರುವಾಹನ ಈ ಸಿನಿಮಾದ ಹಾಡು ಆರಾಧಿಸುವೆ ಮದನಾರೆ ಎಂಬ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಯಾವ ರೀತಿ ಹಾಡ್ತಾರೆ ಲೆಟ್ಸ್ ಸಿ ಅಂಡ್ ವಾಚ್. ಆರಾಧಿಸುವೆ ಮದನಾರಿ ಆರಾಧಿಸುವೆ ಮದನಾರಿ ಆದರಿಸು ನೀ ದಯೆ ತೋರಿ ಆರಾಧಿಸುವೆ ಮದನಾರಿ ಅಂತರಂಗದಲ್ಲಿ ನೆಲೆಸಿರುವೆ ಅಂತರಂಗದಲ್ಲಿ ನೆಲೆಸಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಸಂತತ ನಿನ್ನ ಸಹವಾಸ ನೀಡಿ ಸಂತತ ನಿನ್ನ ಸಹವಾಸ ನೀಡಿ ಸಂತೋಷದಿಂದೆಲ್ಲ ನಲಿಸೆಂದು ಕೋರುವೆ ಆರಾಧಿಸುವೆ ಮದನಾರಿ. ಈ ಸಾಂಗ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಕ್ಲಾಸಿಕಲ್ ಹೋಗ್ತಿದ್ರಿ ಸರ್. ಹಾಗೆ ಎಷ್ಟು ಸಮಯ ಕಲಿತಿದ್ರಿ ಕ್ಲಾಸಿಕಲ್? 8 ಇಯರ್ಸ್ ಆಯಿತು. 8 ಇಯರ್ಸಿಂದನಾ? ಹಾಗಾದರೆ ಸಾಂಗ್ ಸರಿಯಾಗಿ ಕೇಳಲಿಲ್ವ ಅಂತ ನೀವು? ಚೆನ್ನಾಗಿ ಕೇಳಿದ್ದೀರಾ? ಕೇಳಿದ್ದೆ. ಅದರದ್ದು ಮೇಯ್ನ್ 8 ಇಯರ್ಸಿಂದ ಸ್ವರಸ್ ಎಲ್ಲ ಬರುತ್ತಾ?
ಆರಾಧಿಸುವ ಮದನಾರಿ ಸ್ವರ ಹೇಳಿಬಿಡಿ. ಸನಿಧ ಪಮಾರಾಧಿಸುವೆ. ಅಲ್ಲ, ಆರಾಧಿಸುವೆ ಮದನಾರಿಯ ಟ್ಯೂನನ್ನು ಸ್ವರದಲ್ಲಿ ಹೇಳಿಬಿಡಿ. ಬೇಡ, ನೀವು ಕೊನೆ ಸ್ವರಗಳು ಹಾಡಿದ್ರಲ್ಲ ಅದನ್ನು ಹಾಡಿ. ಸನಿಧ ಪಮಾರಾಧಿಸುವೆ. ಅಲ್ಲಿ ಏನು ಗೊತ್ತಾ, ನೀವೆಲ್ಲ ಒಂದೇ ಸ್ವರ ಹಾಡ್ತಾರೆ. ಸನಿಧ ಪಮ ಆರಾಧಿಸುವೆ. ಆ ಸ್ವರ ಚೇಂಜ್ ಆಗೋದು ಗೊತ್ತಾಗ್ತಾ ಇಲ್ಲ. ಅಂದರೆ 8 ವರ್ಷದಿಂದ ಕ್ಲಾಸಿಕಲ್ ಕಲಿತಾ ಇದ್ದೇನೆ ಅಂತ ಹೇಳಿದ್ರಲ್ಲ, ಹಾಗೆ 8 ವರ್ಷದಿಂದ ಕ್ಲಾಸಿಕಲ್ ಕಲಿದು ಕಾಣ್ತಾ ಇಲ್ಲ. ಅದು ಹಾಡ್ತೀರಾ? ತತ್ತ ಧೀಮ್ ತಕ್ಕಿಟ ತಕ್ಕಿಟ ಧೀಮ್ ತಕ್ಕಿಟ ಅದು ಹಾಡಿ ನೋಡ. ತತ್ತ ಧಿಂ ತಕಿಟ ತಕಿಟ ಧಿಂ ತಕಿಟ ತತ್ತ ಧಿಂ ತಕಿಟ ತಕ ಧಿಮಿತ ತಕದರಿ ತಕ ಜನು ತಕದರಿ ತಕ ಧಿಮಿ ತಕದರಿ ತಕ ಜನು ತಂಗ್ರದಂಗ್ರದ ತಕಿಟ ದಿಕ್ಕಿಟ ಧಿಮಿ ತಕ ಜನುತ ತಕಿಟ ದಿಕ್ಕಿಟ ಜನು ತಂಗ್ರದಂಗ್ರದ ತತ್ತಾಂಗ್ರದೋಂ ತಗದಿರಿ ತಗ್ರದೋಂ 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 ತಕದಿಮಿ ತಕ ಜನು 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 ತ ದಿ ಗಿ ನ ತುಂ ತದಿಗಿ 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 ನ ತುಂ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಫೈನಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಇವತ್ತಿನ ನಮ್ಮ ಮೆಗಾ ಆಡಿಷನ್ ಎಪಿಸೋಡ್ ಅನ್ನು ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಸೊ ತುಂಬಾ ಜನರು ತಮ್ಮ ಪ್ರತಿಭೆಯನ್ನು ಅದ್ಭುತ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಬಟ್ ಜಜ್ಮೆಂಟ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಎನಿವೇ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಎಲ್ಲ ಕಂಟೆಸ್ಟೆಂಟ್ ಮೇಲೆ ಇರಲಿ ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಹಾಡುಗಾರರ ಒಂದು ಪ್ರತಿಭೆಯನ್ನು ಇಟ್ಕೊಂಡು ಸೂಪರ್ ಸಿಂಗರ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜಯ್ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಅಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಪ್ರೈಮ್ ಮಸಾಲಾಸ್, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಚೂರ್ಣ, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.